ಸಿಬಿಐ ನಿರ್ದೇಶಕರನ್ನ ನಡು ರಾತ್ರಿಡ್ ನರೇಂದ್ರ ಮೋದಿ ಸರ್ಕಾರ ರಜೆಟ್ ಕಡಪುಡ್ದು ತತ್ಕಾಲಗೂ ಬೇತೆ ನಿರ್ದೇಶಕರಿನ ದಿನೇಕ್ ವಿರೋಧ ತೋಜಾದ ಕಾಂಗ್ರೆಸ್ ಪಕ್ಷ ಶುಕ್ರವಾರ ಕುಡ್ಲಡ್ ಪ್ರತಿಭಟನೆ ನಡಪಾಂಡ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದುಂಬಾಳ್ತಿದ ಕೇಂದ್ರ ಸರ್ಕಾರ ಎರಡರ ಚರ್ಚೆ ಮಲ್ಪಂದೆ ಒರುಡ್ ಧೋರಣೆ ಸಿಬಿಐ ನಿರ್ದೇಶಕರಿನ ರಜೆಟ್ ಪೋಯರ ಕಡಪುಡ್ದು ಬದಲಗು ತತ್ಕಾಲದ ನಿರ್ದೇಶಕರಿನ ಅಜತಿನೇಕ್ ವಿರೋಧ ತೋಜಾದ ಶುಕ್ರವಾರ ಕುಡ್ಲಡ್ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ನಡಪಾಂಡ. ಪ್ರತಿಭಟನೆಡ್ ಮಾಜಿ ಶಾಸಕರು ಜೆಆರ್ ಲೋಬೋಪಾತಿರ್ದು ದೇಶದ ಸ್ವಾತಂತ್ರ್ಯ ಸಮಸ್ಯೆಡ್ ತಿಕ್ಕಲ್ದಂಡ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಎದುರು ಪಕ್ಷದ ನಾಯಕರಡ ಚರ್ಚೆ ಮಲ್ಪಂದೆ ಸಿಬಿಐ ನಿರ್ದೇಶಕರಿನ ಅಧಿಕಾರಡ್ದು ಜಪಡಾದಿರ ವಾಜಪೇಯಿ ಪ್ರಧಾನಿ ಆದುಪ್ಪುನಗ ಇಂಚಿನ ಹೊರ ಆತನ ಆಂಡ ಅವು ನಡು ರಾತ್ರಿಡ್ ಆದಿ ಜಾಣದಾರ್ ಪಂಡೆರ. ಕಾಂಗ್ರೆಸ್ ಪಕ್ಷದ ಮಾಹಿತಿದಾರರು ಸಿಬಿಐ ನಿರ್ದೇಶಕರನ್ನು ಹಠಾತ್ತನೆ ಬದಲಾವಣೆ ಮಾಡಲಿಕ್ಕೆ ನಮ್ಮ ಇವತ್ತಿನ ಪ್ರಧಾನಮಂತ್ರಿಯಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಯಾರನ್ನೂ ಕೂಡ ಕೇಳದೆ, ಯಾವ ಪ್ರತಿಪಕ್ಷದ ನಾಯಕರನ್ನೂ ಕೇಳದೆ, ಯಾವುದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಕೂಡ ಕೇಳದೆ ಇಂಥ ಒಂದು ಬೆಳಗಿನ ಜಾವ 2 ಗಂಟೆಗೆ ಸಿಬಿಐ ನಿರ್ದೇಶಕರನ್ನು ಪದಚ್ಯುತಗೊಳಿಸಿ ಅವರ ಕೊಠಡಿಗೆ ಬೀಗ ಹಾಕಿ ಈ ರೀತಿಯ ಹಸ್ತಕ್ಷೇಪ ಮಾಡಿರುವ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸ್ವಾತಂತ್ರ್ಯ ಇವತ್ತು ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದೆ. ಸಾಂವಿಧಾನಿಕ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ಕೊಡುವಂತ ಈ ಒಂದು ಗೌರವ ನೋಡಿ. ಎಸಿ ವಿನಯ್ ರಾಜ್ ಪಾತಿರ್ದ ಬಿಜೆಪಿ ಭ್ರಷ್ಟಾಚಾರದ ಪರವಾದುಂಡ ಅತ್ ವಿರೋಧ ಮಲ್ಪುಂಡ ಒಂಜಿಲ ಗೊತ್ತಾಂದಿಜ್ಜಿನ್ ಪಂಡಿರ ಬಗ್ಗೆ ಏನು ನಿರ್ಮೂಲನ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಲೋಕಪಾಲರನ್ನು ನೇಮಕ ಮಾಡುವಂತಹ ಒಂದು ವಿಚಾರದಲ್ಲಿ ಯಾವೊಂದು ಕ್ರಮವನ್ನ ವಹಿಸದೆ ಇಷ್ಟವರೆಗೆ ಕೂಡ ಲೋಕಪಾಲ ಅವರನ್ನ ನೇಮಕ ಮಾಡಿಲ್ಲ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ವಿರುದ್ಧವಾಗಿ ಅವರಿದ್ದಾರಾ, ಭ್ರಷ್ಟಾಚಾರದ ಪರವಾಗಿ ಇವತ್ತು ಮೋದಿ ಅವರಿದ್ದಾರಾ ಎನ್ನುವಂತ ಪ್ರಶ್ನೆ ಇವತ್ತು ಕಾಡ್ತಾ ಇದೆ. ವಿಧಾನ ಪರಿಷತ್ ಸದಸ್ಯರ ಡಿಸೋಜಾ ಬೊಕ ಹರೀಶ್ ಕುಮಾರ್, ಸುರೇಶ್ ಬಳ್ಳಾಲ್, ವಿಶ್ವಾಸ್ ದಾಸ್, ಶಕುಂತಲಾ ಶೆಟ್ಟಿ, ಇಬ್ರಾಹಿಂ ಕೋಡಿಜಾಲ್ ಇಂಚ ನಾಯಕರು ಪಾಲ್ಗೊಳ್ಳುತ್ತಿದ್ದರು.